ಗುರಿಕಾರರು ಶ್ರೀಯುತ ಜನಾರ್ದನ ಗುರಿಕಾರರು, ಬಾಲಕೃಷ್ಣ ಗುರಿಕಾರರು, ನಮ್ಮ ಹೊಸಬೆಟ್ಟು ಮಗುವೀರ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ಗಂಗಾಧರ ಗರ್ಕೆರ ನ್ಯಾಯವಾದಿ, ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಕಂಚನ್, ನಮ್ಮ ಲಕ್ಷ್ಮೀ ಗಣೇಶ ಪ್ರಾರ್ಥನಾ ಮಂದಿರದ ಅಧ್ಯಕ್ಷರಾದಂಥ ಉಮೇಶ್ ಕಾಂಚನ್, ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರ್ ವಿ ಸಾಲ್ಯಾನ್ ಹಾಗೂ ಮಹಿಳಾ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ತುಳಸಿ ಸಾಲ್ಯಾನ್ ಹೊಸಬೆಟ್ಟು ಇವರೆಲ್ಲ ನಮ್ಮ ಜೊತೆಗಿದ್ದಾರೆ. ಇವರಿಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರನ್ನು ಸ್ವಾಗತಿಸುತ್ತಾ, ಹೊಸಬೆಟ್ಟು ಮಗುವೀರ ಸಂಘದ ವತಿಯಿಂದ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆವು. ಹೊಸಬೆಟ್ಟು ಮಗುವೀರ ಸಂಘದವರು ಯಾಕೆ ಈ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂತ ಹೇಳಿದರೆ, ಮೊನ್ನೆ 17/6/2018 ಕೂಡ ನಾವು ಒಂದು ಪತ್ರಿಕಾಗೋಷ್ಠಿ ಆ ಸ್ಥಳದಲ್ಲಿ ಮಾಡಿದೆವು. ಕುಳಾಯಿ ಚಿತ್ರಾಪುರದಲ್ಲಿ ಬರುವಂತಹ ಮೀನುಗಾರಿಕಾ ಜಟ್ಟಿಯನ್ನು ನಮ್ಮ ಗಮನಕ್ಕೆ ತರದೆ ಅದೀಗ ಹೊಸಬೆಟ್ಟು ಗ್ರಾಮಕ್ಕೆ ಸ್ಥಳಾಂತರ ಆಗಿದೆ. ಆದ್ದರಿಂದ ಸ್ಥಳಾಂತರ ಆದ ಕಾರಣವನ್ನು ಕೇಳಿ ನಾವು ಈ ಪ್ರತಿಭಟನೆಯನ್ನು ಅಂದರೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ಆ ಒಂದು ಮೀನುಗಾರಿಕಾ ಜಟ್ಟಿಯನ್ನು ವಿರೋಧಿಸ್ತೇವೆ. ಸುಮಾರು 65 ವರ್ಷಗಳ ಹಿಂದೆ ನವಮಂಗಳೂರು ಬಂದರು ಆಗುವಾಗ ಅಲ್ಲಿಂದ ಮೀನುಗಾರರನ್ನು ನಿರ್ವಸಿತರನ್ನಾಗಿ ಮಾಡಿದ ನಂತರ ನವಮಂಗಳೂರು ಬಂದರು ಒಳಗಡೆಯೇ ಮೀನುಗಾರಿಕಾ ಜಟ್ಟಿ ನಿರ್ಮಾಣ ಆಗಬೇಕು ಅಂತ ಮೊದಲಿನ ಒರಿಜಿನಲ್ ಪ್ಲಾನ್ ಅಲ್ಲಿ ಉಂಟು. ಆದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನವಮಂಗಳೂರು ಬಂದರು ಮಂಡಳಿಯವರು ಆ ಒಂದು ಪ್ಲಾನ್ ನಕ್ಷೆಯನ್ನು ಈಗ ತೋರಿಸದೆ ಅದರ ಹೊರಗಡೆಯಿಂದ ಒಂದು ಮೀನುಗಾರಿಕಾ ಜಟ್ಟಿ, ಮೀನುಗಾರರೀಗ ನವಮಂಗಳೂರು ಬಂದರು ಒಳಗೆ ಹೋದರೆ ಅಲ್ಲಿ ಭದ್ರತಾ ದೃಷ್ಟಿಯಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ, ಆದ್ರಿಂದ ನಿಮಗೆ ಜಟ್ಟಿ ಹೊರಗಡೆ ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಸಾಧಾರಣ 30 ವರ್ಷದಿಂದ ಹೇಳ್ತಾ ಬಂದಿದ್ದಾರೆ. ಸನ್ಮಾನ್ಯ ವಿಜಯಕುಮಾರ್ ಶೆಟ್ಟಿ ಅವರು MLA ಆಗಿದ್ದಾಗ, ಪಾಲೆಮಾರು ಅವರು MLA ಆಗಿದ್ದಾಗ, ಕುಂಬ್ಳೆ ಸುಂದರರಾಯರು MLA ಆಗಿದ್ದಾಗ, ಮೊಯ್ದೀನ್ ಬಾವ MLA ಆದ ನಂತರ ಕೂಡ ಈ ಬಗ್ಗೆ ನವಮಂಗಳೂರು ಬಂದರ್ನವರು ಒಂದೊಂದು ಮೀಟಿಂಗ್ ಮಾಡ್ತಿದ್ರು. ಅಲ್ಲಿ ನಾವು ಜಟ್ಟಿ ನಿರ್ಮಾಣ ಮಾಡ್ತೇವೆ ಅಂತ. ಈ ಜಟ್ಟಿ ನಿರ್ಮಾಣವನ್ನು ಚಿತ್ರಾಪುರ ಕುಳಾಯಿ ಪರಿಸರದಲ್ಲಿ ಮಾಡುವುದಂತ ತೀರ್ಮಾನ ಆಗಿದೆ. ಆದರೆ ಏಕಾಏಕಿ ಈಗ ಯಾರ ಗಮನಕ್ಕೂ ತಾರದೆ ಕೂಡ ಅದನ್ನು ಹೊಸಬೆಟ್ಟಿಗೆ ಸ್ಥಳಾಂತರಿಸಿದ್ದಾರೆ. ಅದರಿಂದ ಹೊಸಬೆಟ್ಟು ಮಗುವೀರ ಗ್ರಾಮ ಸಭೆ ಇದನ್ನು ಸಂಪೂರ್ಣವಾಗಿ ವಿರೋಧಿಸುತ್ತದೆ. ಮೀನುಗಾರಿಕಾ ಜಟ್ಟಿ ಕುಳಾಯಿ ಪರಿಸರದಲ್ಲಿ ಬರುವುದಾದರೆ ನಮ್ಮದೇನು ಅಭ್ಯಂತರ, ಆಕ್ಷೇಪ ಇಲ್ಲ. ಆದರೆ ಹೊಸಬೆಟ್ಟು ಮಗುವೀರ ಸಂಘದ ಆಡಳಿತಕ್ಕೊಳಪಟ್ಟ ಸ್ಥಳದಲ್ಲಿ ಬರುವುದಾದರೆ ಖಂಡಿತವಾಗಿಯೂ ನಾವು ಅದನ್ನು ವಿರೋಧಿಸ್ತೇವೆ. ಈ ಬಗ್ಗೆ ಮೊನ್ನೆ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಮೀನುಗಾರಿಕಾ ಇಲಾಖೆಯವರು ನಮ್ಮ ಗ್ರಾಮಕ್ಕೆ ಬಂದು 2016ರಲ್ಲಿ ಒಂದು ಪ್ರಾತ್ಯಕ್ಷಿಕೆ ತೋರಿಸಿದ್ದಾರೆ. ಆದರೆ ಆ ಪ್ರಾತ್ಯಕ್ಷಿಕೆ ತೋರಿಸಿ ಅವರ ಹತ್ರ ಸರಿಯಾದ ಮಾಹಿತಿ ಇರಲಿಲ್ಲ. ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಇಲ್ಲದ ಕಾರಣ ಅವರು ಹೇಳಿದ್ದಾರೆ, ಇನ್ನೊಮ್ಮೆ ನಾವು ಪೂರ್ಣವಾದ ಮಾಹಿತಿಯೊಂದಿಗೆ ಬಂದು ನಿಮಗೆ ಎಲ್ಲ ಮಾಹಿತಿಯನ್ನು ನೀಡ್ತೇವೆ ಅಂತ. ಆದರೆ ಇಷ್ಟರವರೆಗೆ ಅವರು ಬರಲಿಲ್ಲ. ಅನಂತರ 2017ರಲ್ಲಿ DC ದಕ್ಷಿಣ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಕುಮಾರ್ ಅವರು ಪ್ರಭಾರ DC ಆಗಿರುವಾಗ ಒಂದು ಮೀಟಿಂಗ್ ಕರೆದ್ರು. ಆ ಮೀಟಿಂಗಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗಿತ್ತು. ಆ ಚರ್ಚೆಯಲ್ಲಿ ಕೂಡ ಹೊಸಬೆಟ್ಟು ಮಗುವೀರ ಸಂಘದವರು ನಾವು ಹೇಳಿದ್ದೇವೆ, ಕುಳಾಯಿಯಲ್ಲಿ ಜಟ್ಟಿ ಬರುವುದಾದರೆ ನಮ್ಮದೇನು ಆಕ್ಷೇಪ ಇಲ್ಲ. ಆದರೆ ಕುಳಾಯಿಯ ಜಟ್ಟಿ ಯಾವುದೇ ಕಾರಣಕ್ಕೂ ಹೊಸಬೆಟ್ಟು ಮಗುವೀರ ಸಂಘದ ಆಡಳಿತಕ್ಕೊಳಪಟ್ಟಂಥ ಜಾಗದಲ್ಲಿ ಬರಲೇಬಾರದು ಅಂತ ನಾವು ಆವಾಗಲೇ ಹೇಳಿದ್ದೇವೆ. ಆದ್ದರಿಂದ ಒಂದು ಜನರಿಗೆ ಒಂದು ದ್ವಂದ್ವ ಇದೆ, ಅಂದರೆ ಕುಳಾಯಿ ಮೀನುಗಾರಿಕಾ ಜಟ್ಟಿ ಬೇಕೋ ಬೇಡೋ ಅಂತ. ಖಂಡಿತವಾಗಿ ಕುಳಾಯಿ ಮೀನುಗಾರಿಕಾ ಜಟ್ಟಿ ಚಿತ್ರಾಪುರ ಕುಳಾಯಿ ಪರಿಸರದಲ್ಲಿ ಆಗುವುದಕ್ಕೆ ಹೊಸಬೆಟ್ಟು ಮಗುವೀರ ಸಂಘ ಯಾವುದೇ ರೀತಿ ಆಕ್ಷೇಪ ಮಾಡುವುದಿಲ್ಲ. ಅಲ್ಲಿರುವ ಮೀನುಗಾರಿಗೆ ಯಾವುದೇ ತೊಂದರೆ ಮಾಡದೆ ಕುಳಾಯಿ ಚಿತ್ರಾಪುರ ಪರಿಸರದಲ್ಲಿಯೇ ಈ ಒಂದು ಜಟ್ಟಿ ನಿರ್ಮಾಣ ಆಗಬೇಕು. ಅದು ನಿರ್ವಸಿತರ ಬೇಡಿಕೆ ಕೂಡ. ಆ ನಿರ್ವಸಿತರ ಬೇಡಿಕೆ ಆಗಿ ಮೀನುಗಾರ ಕೆಲವು ಸಂಘಟನೆಗಳ ಬೇಡಿಕೆ. ಈಗ ಸಂಸದರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಂಸದರಾಗಲಿ, ಜನಪ್ರತಿನಿಧಿಗಳು ಯಾರೇ ಆಗಲಿ, ಶಾಸಕರಾಗಲಿ ಒಂದು ಹೇಳಿಕೆ ನೀಡುವಾಗ ಆ ಪರಿಸರಕ್ಕೆ ಬಂದು ಸ್ಥಳ ಪರೀಕ್ಷಣೆ ಮಾಡಿ ಅಲ್ಲಿ ಜನರ ಅಹವಾಲುಗಳನ್ನು ಕೇಳಿ ಆ ನಂತರ ಅದರ ಆಗುಹೋಗುಗಳ ಪರಿವೆ ಇದ್ದು ಅವರೊಂದು ಹೇಳಿಕೆ ನೀಡಬೇಕೆ ವಿನಃ ಏಕಾಏಕಿ ನಾವು ಅಲ್ಲಿ ಇದಕ್ಕೆ ಮಾಡ್ತೇವೆ, ಜಟ್ಟಿ ಮಾಡ್ತೇವೆ ಅಂತ ಹೇಳುವುದು ಅಲ್ಲಿಯ ಒಂದು ಮತದಾರ ಬಾಂಧವರಿಗೆ ಅವರಿಗೆ ಅಲ್ಲಿಯವರು ಮತ ಕೊಟ್ಟಿದ್ದಾರೆ. ಜನಪ್ರತಿನಿಧಿಯಾಗಿ ಮಾಡುವಂಥ ಕೆಲಸವನ್ನು ಮಾತ್ರ ಮಾಡಬೇಕು. ಆ ರೀತಿಯ ಹೇಳಿಕೆಗಳನ್ನು ಖಂಡಿತವಾಗಿಯೂ ಕೊಡಬಾರ್ದು. ಇದರಿಂದ ಹೊಸಬೆಟ್ಟು ಮಗುವೀರ ಸಂಘದ ಎಲ್ಲ ಸದಸ್ಯರಿಗೆ ನೋವಾಗಿದೆ ಮನಸ್ಸಿಗೆ. ಅದರಿಂದ ಮಾನ್ಯ ಸಂಸದರು ನವಮಂಗಳೂರು ಬಂದರು ಒಳಗಡೆಯೇ ಮೀನುಗಾರಿಕಾ ಜಟ್ಟಿ ನಿರ್ಮಿಸುವುದಾದರೆ, ಅದಕ್ಕೆ ಪ್ರಯತ್ನ ಮಾಡುವುದಾದರೆ ಹೊಸಬೆಟ್ಟು ಮಗುವೀರ ಸಂಘ ಸಂಸದರೊಂದಿಗೆ, ಶಾಸಕರೊಂದಿಗೆ, ಎಲ್ಲರೊಂದಿಗೆ, ಮೀನುಗಾರಿಕಾ ಸಂಘಟನೆಗಳೊಂದಿಗೆ ಸಂಪೂರ್ಣವಾಗಿ ಸಹಕಾರ ನೀಡುತ್ತದೆ. ಅದು ಬಿಟ್ಟು ಕುಳಾಯಿ ಚಿತ್ರಾಪುರದ ಏರಿಯಾದಲ್ಲಿ ಮಾಡುವುದಾದರೂ ನಮ್ಮದೇನು ಆಕ್ಷೇಪ ಇಲ್ಲ. ಕುಳಾಯಿ ಚಿತ್ರಾಪುರ ಏರಿಯಾ ಬಿಟ್ಟು ಹೊಸಬೆಟ್ಟು ಗ್ರಾಮಕ್ಕೆ ಬಂದರೆ ನಾವು ಖಂಡಿತವಾಗಿ ಇದನ್ನು ವಿರೋಧಿಸ್ತೇವೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ಇದನ್ನು ವಿರೋಧಿಸಿದ್ದೇವೆ. 2016ರಲ್ಲಿ ಮೀನುಗಾರಿಕಾ ಇಲಾಖೆಯವರು ಈಗ ಜಟ್ಟಿ ಬರ್ತದೆ ಅಂತ ಹೇಳಿದರೆ ಅಲ್ಲಿಯ ಜನರನ್ನು ಕತ್ತಲಲ್ಲಿಟ್ಟು, ಆ ಗ್ರಾಮವನ್ನು ಕತ್ತಲಲ್ಲಿಟ್ಟು ಮಾಡುವುದಲ್ಲ. ಜಟ್ಟಿ ಯಾವ ರೀತಿಯಲ್ಲಿ ನಿರ್ಮಾಣ ಆಗ್ತದೆ, ಎಷ್ಟು ಉದ್ದದ ಜಟ್ಟಿ ಬರ್ತದೆ, ಜಟ್ಟಿ ಯಾವ ಸ್ಥಳದಲ್ಲಿ ಬರ್ತದೆ, ಅವರು ಸಮುದ್ರದಲ್ಲಿ ತೆರೆ ಬೀಳುವ ಜಾಗದಲ್ಲಿ ಬರ್ತದೆ ಅಂತ ಹೇಳ್ತಾರೆ.
ಆದರೆ ಅದೆಲ್ಲ ಜನರಿಗೆ ಎಜುಕೇಟ್ ಮಾಡಬೇಕು. ಅದನ್ನೆಲ್ಲ ಮಾಡದೆ ಏಕೈಕಿ ಜಾಗ ಎಷ್ಟು ಹೋಗ್ತದೆ, ಜಟ್ಟಿ ಆಗ್ತದೆ ಅಂತ ಹೇಳಿದರೆ, ಯಜಮಾಡಿಯಲ್ಲಿ 35 ವರ್ಷ ಆಯಿತು ಜಟ್ಟಿ ಮಾಡ್ತೇವೆ ಅಂತ ಹೇಳಿ ಅಲ್ಲಿದ್ದವರನ್ನೆಲ್ಲ ಒಕ್ಕಲೆಬ್ಬಿಸಿ ಅವರೀಗ ಪಾಪ ಎಲ್ಲೆಲ್ಲಿದ್ದಾರೆ, ಇನ್ನೂ ಕೂಡ ಜಟ್ಟಿಯ ಪ್ರಥಮ ಹಂತದ ಕೆಲಸವೇ ಆಗಲಿಲ್ಲ. ಅದರಿಂದ ಇನ್ನೊಂದು ಇಲ್ಲಿ ಹೊಸಬೆಟ್ಟಿನಲ್ಲೂ ಕುಳಾಯೆಲ್ಲೋ ಮಾಡಿ ಆ ರೀತಿ ಮಾಡೋದು ಬೇಡ, ಎಲ್ಲ ಪೂರ್ಣ ಮಾಹಿತಿ ವಿವರಣೆಯನ್ನು ಕೊಡಲಿ, ಚಿತ್ರಾಪುರ ಕುಳಾಯಲ್ಲಿ ಜಟ್ಟಿಯನ್ನು ನಿರ್ಮಿಸಲಿ, ನಿರ್ವಹಿಸಿತರ ಮೀನುಗಾರರ ಸಂಘಟನೆಗಳ ಹಾಗೂ ಎಲ್ಲರ ಇಚ್ಛೆ ಪ್ರಕಾರ ಕುಳಾಯಿ ಚಿತ್ರಾಪುರದಲ್ಲಿ ಜಟ್ಟಿ ನಿರ್ಮಾಣವಾಗುವುದಾದರೆ ಹೊಸಬೆಟ್ಟು ಮೊಗವೀರ ಸಂಘ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಹೊಸಬೆಟ್ಟು ಮೊಗವೀರ ಸಂಘದ ಜಾಗದಲ್ಲಿ ಆಗಿದ್ದರೆ ಅದನ್ನು ಖಂಡಿತವಾಗಿಯೂ ನಾವು ಅದನ್ನು ವಿರೋಧಿಸ್ತೇವೆ ಅಂತ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಇಲಾಖೆಯವರಿಗೆ, ಜಿಲ್ಲಾಧಿಕಾರಿಯವರಿಗೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ನವಮಂಗಳೂರು ಬಂದರು ಮಂಡಳಿಯವರಿಗೆ ನಾವು ಈ ಮೂಲಕ ನಮ್ಮ ಅಹವಾಲನ್ನು ತಿಳಿಸ್ತಿದ್ದೇವೆ. ನಮ್ಮ ಪೂಜ್ಯನೀಯ ಗುರಿಕಾರರಾದ ಬಾಲಕೃಷ್ಣ ಗುರಿಕಾರ ಅಂತ ಎರಡು ಮಾತು. ಎಲ್ಲ ಮಾಧ್ಯಮ ಮಾಧ್ಯಮದಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಹೊಸಬೆಟ್ಟು ಗ್ರಾಮದ ಬಾಲಕೃಷ್ಣ ಗುರಿಕಾರ. ನಮ್ಮ ಅಧ್ಯಕ್ಷರು ತಿಳಿಸಿದಂತೆ ಮೊದಲು ಈ ಕುಳಾಯಿ ಜಟ್ಟಿ ಕುಳಾಯಿ ಜಾಗದಲ್ಲಿಯೇ ನಿಕ್ಷಯವಾಗಿತ್ತು. ಈಗ ನಮ್ಮ ಹೊಸಬೆಟ್ಟು ಗ್ರಾಮಕ್ಕೆ ಇದನ್ನು ಸ್ಥಳಾಂತರ ಮಾಡುವ ಪ್ರಯತ್ನ ನಡೆಯುತ್ತಿದೆ. ಸಂಸದರು ನಳಿನ್ ಕುಮಾರ್ ಅವರ ಅಭಿಪ್ರಾಯದಂತೆ 10 ಎಕರೆ ಜಾಗ ಅದಕ್ಕೆ ಗವರ್ಮೆಂಟ್ ಜಾಗ ಉಂಟು ಅಂತ ಅದನ್ನು ವಶಪಡಿಸಿಕೊಳ್ಳುವುದಾಗಿ ಅವರು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿರುವರು. ಆ 10 ಎಕರೆ ಜಾಗ ವಶಪಡಿಸುವುದಾದರೆ ನಮ್ಮ ಹೊಸಬೆಟ್ಟು ಗ್ರಾಮ ಪೂರ ಅದರಲ್ಲಿ ನಮ್ಮ ಜಾಗ ಹೋಗಬಹುದು. ನಮ್ಮ ಈ ಮನೆ ನಮ್ಮ ಹಿರಿಯರು ಹೆಚ್ಚಿನ 250 ವರ್ಷಕ್ಕಿಂತಲೂ ಜಾಸ್ತಿ ಈ ಜಾಗದಲ್ಲಿ ನಾವು ಮನೆ ಮಾಡಿ ವಾಸಿಸುತ್ತಿದ್ದೇವೆ. ಅದನ್ನು ಈಗ ಒಕ್ಕಲೆಬ್ಬಿಸಲು ಪ್ರಯತ್ನ ನಡೆಯುತ್ತಿದೆ. ಮಾಧ್ಯಮದಲ್ಲಿ ನಮ್ಮ ಮೀನುಗಾರಿಕಾ ಉಪನಿರ್ದೇಶಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಟ್ಟಿ ಮಾಡುವುದಾದರೆ ನಮ್ಮ ಸಮುದ್ರದಲ್ಲೇ ಜಟ್ಟಿ ನಾವು ನಿರ್ಮಿಸುತ್ತೇವೆ ಅಂತ. ಅದು ಇಷ್ಟು ಹೇಳಿದರೂ ಸಮುದ್ರದಲ್ಲಿ ಜಟ್ಟಿ ನಿರ್ಮಿಸಬಹುದು, ಆದರೆ ಕ್ರಮೇಣ ನಮ್ಮ ಮನೆ ಕೂಡ ಅದರಲ್ಲಿ ಹೋಗುವ ಸಾಧ್ಯತೆ ಉಂಟು. ಆದ್ದರಿಂದ ನಮ್ಮ ಅಧ್ಯಕ್ಷರು ಹೇಳಿದಂತೆ ಈ ವಿಷಯದಲ್ಲಿ ಸಂಸದರಾಗಲಿ, ಶಾಸಕರಾಗಲಿ, ಕಾರ್ಪೊರೇಟರ್ ಯಾರೋ ಆಗಲಿ ಅವರು ನಮ್ಮ ಗ್ರಾಮ ಸಭೆಯನ್ನು ಭೇಟಿ ಮಾಡಿ ನಮ್ಮ ಕಷ್ಟವನ್ನು, ಅಂದರೆ ನಾವು ಅಲ್ಲಿಂದ ನಮ್ಮನ್ನು ಎಬ್ಬಿಸದಂತೆ ಆ ಜಟ್ಟಿ ನಿರ್ಮಾಣ ಮಾಡುವರೆ ನಮ್ಮದು ಏನೂ ಆಕ್ಷೇಪಣೆ ಇಲ್ಲ ಅಂತ ನನ್ನ 2 ಮಾತನ್ನು ಮುಗಿಸ್ತೇನೆ. ಈಗ ಒಕ್ಕಲೆಬ್ಬಿಸದೆ ಮಾಡುವುದು ಅಂತ ಹೇಳಿದ್ರೆ ಇವರು 10 ಎಕರೆ ಜಾಗ ಅಂತ ಹೇಳ್ತಾರೆ. 10 ಎಕರೆ ಜಾಗ ಎಲ್ಲಿ, ಜಟ್ಟಿ ಎಲ್ಲಿ ಬರ್ತದೆ, ಯಾವ ರೀತಿಯಲ್ಲಿ ಬರ್ತದೆ, ಈ ಬಗ್ಗೆ ನಮಗೆ ಮಾಹಿತಿ ಕೊಡದೆ ಸಂಪೂರ್ಣವಾಗಿ ಸರ್ಕಾರಿ ಜಾಗ ಇತ್ತು. ಮತ್ತೆ ಏನ್ ಜಟ್ಟಿ ಬರ್ತಾ ಇಲ್ಲ ಅದು ಸಮುದ್ರ ದಿಕ್ಕಿನಲ್ಲಿ ಹೋಗ್ತದೆ. ಈ ಕಡೆ ಯಾವುದು ನಮ್ಮ ಲ್ಯಾಂಡ್ವರ್ಡ್ ಸೈಡ್ ಬರೋದಿಲ್ಲ, ಸೀವರ್ಡ್ ಸೈಡ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಇದು ಡಯಾಗ್ರಾಮ್ ಎಲ್ಲ ತೋರಿಸಿದ್ದಾರೆ ಅವರು. ಈಗ ಹಾಕಿದ್ದಾರೆ. ಮತ್ತೆ ಇನ್ನೊಂದು ಹೇಳಿದ್ರೆ ಅಲ್ಲಿ ಸ್ಥಳೀಯರಿಗೆ ಏನು ಸಮಸ್ಯೆ ಆಗುದಿಲ್ಲ ಅಲ್ಲಿ ಇದ್ದವರಿಗೆ ಅಂತ ಹೇಳಿದ್ದಾರೆ. ಅಷ್ಟಿಗಾಗಿ ಯಾಕೆ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ನಾವು ಜಟ್ಟಿ ಬರುವುದಕ್ಕೆ ವಿರೋಧ ಅಲ್ಲ, ಕುಳಾಯಿಯಲ್ಲಿರುವ ಜಟ್ಟಿಯನ್ನು ಹೊಸಬೆಟ್ಟಿಗೆ ಯಾಕೆ ಸ್ಥಳಾಂತರಿಸಿದ್ರು ಅಂತ. ಅದು ಯಾವ ರೀತಿಯಲ್ಲಿ ಅದನ್ನು ಸ್ಥಳಾಂತರ ಮಾಡಿದ್ರು. ಈಗ ಆ ಜಟ್ಟಿ ಕುಳಾಯಿಯಲ್ಲಿ ಬರುವುದಾದ್ರೂ ಸಮುದ್ರದಲ್ಲಿ ಬರುವುದು, ಅವರಿಗೂ ಅಲ್ಲಿ ತೊಂದರೆ ಇಲ್ಲ. ಅದನ್ನು ಹೊಸಬೆಟ್ಟಿಗೆ ಯಾಕೆ ಸ್ಥಳಾಂತರಿಸಬೇಕು, ಅದಕ್ಕೊಂದು ಕಾರಣ ಬೇಕು. ಅಲ್ಲದೆ ಈ ಜಟ್ಟಿ ಬರುವುದು ಹೌದು ಅಲ್ಲ, ಕುಳಾಯಿಯಲ್ಲಿದ್ದ ಜಟ್ಟಿ ಹೊಸಬೆಟ್ಟಿಗೆ ಬರುವುದಾದ್ರೆ ನಮ್ದು ವಿರೋಧವೇ. ಈಗ ಸಮುದ್ರದಲ್ಲೇ ಜಟ್ಟಿ ಆಗುವುದಾದ್ರೆ ಅದನ್ನು ಕುಳಾಯಿಯಲ್ಲೇ ನಿರ್ಮಿಸಲಿ, ಹೊಸಬೆಟ್ಟಿಗೆ ಬರುವುದು ಬೇಡ. ಹೊಸಬೆಟ್ಟಿನವ್ರಿಗೆ ಏನು ಸಹಕಾರ ಬೇಕು ಸಂಪೂರ್ಣ ಕೊಡ್ತೇವೆ. ಮೊನ್ನೆ ಒಂದು ಯಾವ ಡಿಪಾರ್ಟ್ಮೆಂಟ್ನವರು ಅಂತ ಗೊತ್ತಿಲ್ಲ, ನಮ್ಮ ಜನರಲ್ಲಿ ಇರುವಾಗ 2 ಕಲ್ಲು ತಂದ್ರೆ ಬಾರ್ಡರ್ ಫಿಕ್ಸ್ ಮಾಡಿ ಹೋಗಿದ್ದಾರೆ. ಅದು ಸಂಪೂರ್ಣವಾಗಿ ಹೊಸಬೆಟ್ಟು ಮೊಗವೀರ ಸಂಘದ ಅಧೀನದಲ್ಲಿರುವ ಜಾಗದಲ್ಲಿ ಬರ್ತದೆ. ಆದ್ದರಿಂದ ನಮ್ಗೆ ಗೊತ್ತಾಯಿತು. ಆವಾಗಲೇ ನಾವು ಇಮಿಡಿಯೇಟ್ ಆಗಿ ಪೇಪರ್ ಒಂದು ಪ್ರೆಸ್ ರಿಲೀಸ್ ಮಾಡಿದೆವು. ನಂತರ ಪತ್ರಿಕಾಗೋಷ್ಠಿ ಆ ಜಾಗದಲ್ಲೇ ಮಾಡಿದ್ದೇವೆ.
ಅಲ್ಲ, ಮೊನ್ನೆ ಸಂಸದರ ಹೇಳಿಕೆಯಲ್ಲಿ ಬಂತು. ಇದು ನೋಡಿ, ನಿಮ್ಮ ಪ್ರತಿಭಟನೆ ಆದದ್ದು ಆದಿತ್ಯವಾರ ಅಲ್ಲ? ಹೌದು, 17 ಇದು ಸಂಸದರ ಪತ್ರಿಕಾಗೋಷ್ಠಿ ಆದ ನಂತರ. ಹೌದು, ಮೊನ್ನೆ ನೆಕ್ಸ್ಟ್ ಸಂಡೇ ಒಂದು ವಾರ ಬಿಟ್ಟವರು ಅದರ ಮಾಹಿತಿ ಕೊಡ್ತಾರೆ. ಹೌದು. ಅದ್ರಲ್ಲಿ ಅವ್ರು ಹೇಳಿದ ಪ್ರಕಾರ ಸಂಪೂರ್ಣ ಸರ್ಕಾರಿ ಜಾಗ ಇದೆ. ಸರ್ಕಾರಿ ಜಾಗ ನಾವು ಏನಾದ್ರು ಪ್ರಾಜೆಕ್ಟ್ ಮಾಡೋದು ಅದು ಹೇಗೆ ಬರುತ್ತೆ? ಈಗ ಸಂಸದರಾಗ್ಲಿ ಶಾಸಕರಾಗ್ಲಿ ಯಾರೇ ಆಗ್ಲಿ, ಅದು ಸರ್ಕಾರಿ ಜಾಗದಲ್ಲಿ ಹೋಗುದಾದ್ರೆ ಸರ್ಕಾರಿ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಜನರಿಗೆ ಮೊದಲು ಎಜುಕೇಟ್ ಮಾಡಬೇಕು. ಇಂಥ ಜಾಗ ಹೋಗ್ತದೆ, ನಿಮ್ದೇನು ಆಗೋದಿಲ್ಲ, ಇನ್ನೊಂದು 100 ವರ್ಷ ಆದರೂ ಬೇರೆ ಜಾಗಕ್ಕೆ ನಾವು ಬರುವುದಿಲ್ಲ, ಧಕ್ಕೆ ಅಂತ ಹೇಳಿದ್ರೆ ನಮ್ಗೆ ಅದರ ಬಗ್ಗೆ ಸ್ವಲ್ಪ ಜ್ಞಾನ ಇರ್ತದೆ. ಈಗ ಮರವಂತೆಯಲ್ಲಿ ಮಾಡಿದ ಧಕ್ಕೆ ಕೂಡ ಹಾಗೆ ಮಾಡಿದ್ದಾರೆ. ನಂತರ ಎಲ್ಲ ಮನೆಯವರನ್ನು ಒಕ್ಕಲೆಬ್ಬಿಸಿದ್ದಾರೆ. ಮಂಜೇಶ್ವರದಲ್ಲಿ ಅದೇ ರೀತಿಯಲ್ಲಿ ಒಂದು ಧಕ್ಕೆ ಮಾಡಿದ್ದಾರೆ, ಅದು ಪ್ರಯೋಜನ ಇಲ್ಲದ ರೀತಿಯಲ್ಲಿ ಉಂಟು. ಹೆಜಮಾಡಿಯಲ್ಲಿ ನಾನು ಹೇಳಿದಾಗೆ 35 ವರ್ಷ ಆಯಿತು, ಇನ್ನು ಕೂಡ ಎಂಥದ್ದು ಪ್ರಥಮ ಹಂತದ ಕೆಲಸವೇ ಆಗಲಿಲ್ಲ. ಆ ರೀತಿಯಲ್ಲೆಲ್ಲ ಜನರಿಗೆ ಉಪದ್ರ ಕೊಟ್ಟು ಮಾಡುವಂಥದ್ದಕ್ಕೆ ನಮಗೆ ಅಗತ್ಯ ಉಂಟಾ ಅಂತ ಒಂದು ಪ್ರಶ್ನೆ. ಆದ್ರಿಂದ ಪೂರ್ಣ ಮಾಹಿತಿ ಮೊದಲು ನೀಡಲಿ, ಮತ್ತೆ ಕುಳಾಯಿಯಲ್ಲಿ ಆಗುವಂಥ ಜಡ್ಜಿಯನ್ನು ಹೊಸಪೇಟೆಗೆ ಯಾಕೆ ಸ್ಥಳಾಂತರ ಮಾಡಿದ್ರು ಅಂತ ನಮಗೆ ಒಂದು ಸಕಾರಣ ಕೊಡ್ಲಿ. ಅವರು ಸಂಸದರಾದ್ರು ಈಗ ಎಲ್ಲ ಕಡೆಯಲ್ಲೂ ಸರ್ಕಾರಿ ಜಾಗ ಉಂಟು, ಎಲ್ಲ ಕಡೆಯಲ್ಲೂ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿ ಕೂತಿದ್ದಾರೆ. ಅವರಿಗೆ ಈಗ ಹಕ್ಕುಪತ್ರ ಕೊಡ್ತಾ ಇದ್ದಾರೆ. ನಾವು ಮೊನ್ನೆ JR ಒಬ್ಬ MLA ಆದಾಗ ಇಲ್ಲಿ ಬೆಂಗರೆಯಲ್ಲಿ 1000 ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಮ್ಮಲ್ಲಿ ಅಲ್ಲಲ್ಲಿರುವ ಸರ್ಕಾರಿ ಜಾಗಗಳಿಗೆ ಹಕ್ಕುಪತ್ರ ನೀಡಿದ್ದಾರೆ. ಈಗ ನಮ್ಮಲ್ಲೂ ಸರ್ಕಾರಿ ಜಾಗ ಇದ್ರೆ ಅಲ್ಲಿ ಮನೆ ಮಾಡಿದ್ರೆ ಅವರನ್ನು ಒಕ್ಕಲೆಬ್ಬಿಸುವುದು ಅಂತಲೇ ಆಗ್ತದಲ್ಲ. 94C ಅಲ್ಲಿ ನಾವೆಲ್ಲ ಅರ್ಜಿ ಹಾಕಿದ್ದೇವೆ. ಅಲ್ಲಿ ಕೆಲವರು ನಮ್ಮವರು, ನಾವಂದ್ರೆ ನಾವಲ್ಲ, ನಮ್ಮ ಪಾಪದವರು ಯಾರಿದ್ದಾರೆ ಅವರೆಲ್ಲ ಒಂದು 2 ಸೆನ್ಸ್ 3 ಸೆನ್ಸ್ ಜಾಗದಲ್ಲಿ ಒಂದು ಸಣ್ಣ ಸಣ್ಣ ಮನೆ ಮಾಡಿಕೊಂಡಿದ್ರು. ಅವರೊಂದು 100 ವರ್ಷದಿಂದ ಅಲ್ಲಿ ಇದ್ದವರು. ಅದರಿಂದ ಅದನ್ನೆಲ್ಲ ಸಂಸದರಾಗ್ಲಿ ಶಾಸಕರಾಗ್ಲಿ ಇಲಾಖೆಯವರಾಗ್ಲಿ ಬಂದು ಮೊದಲು ಅರಿತುಕೊಳ್ಬೇಕು. ಜನರ ಕಷ್ಟ ಏನು, ಏನಾಗಿದೆ, ಅವ್ರಿಗೆ ಏನು ಮಾಡ್ತಾರೆ, ಅದನ್ನೆಲ್ಲ ಮೊದಲು ತಿಳಿಸ್ಬೇಕು. ನಮ್ಮನ್ನು ಎಲ್ಲರನ್ನು ಕತ್ತಲಲ್ಲಿ ನಾವು ಧಕ್ಕೆ ಮಾಡ್ತೇವೆ ಅಂತ ಹೇಳಿದ್ರೆ ಅದೊಂದು ಪ್ರಚಾರ ಆಯಿತು. ಈಗ ನಾವು ಕೆಲವು ಕಡೆ MRPL ಆಗಲಿ BSF ಆಗಲಿ ಯಾವುದಕ್ಕಾದ್ರೂ ಭೂಸ್ವಾಧೀನ ಆದ ನಂತರ ಅಲ್ಲಿಯ ಜನರ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಆ ಪರಿಸ್ಥಿತಿ ನಮ್ಮವರಿಗೆ ಬರಬಾರ್ದು. ಅಲ್ಲದೆ ನಾವು ಮೀನುಗಾರಿಕೆಯನ್ನು ನಂಬಿಕೊಂಡಿರುವವರನ್ನು ಎಲ್ಲೋ ಕೊಂಡೋಗಿ ಒಕ್ಕಲೆಬ್ಬಿಸಿ ಹಾಕಿದ್ರೆ ಅವರು ಊಟ ಮಾಡ್ಲಿಕ್ಕೆ ಏನು ಮಾಡೋದು, ಮಣ್ಣು ತಿನ್ಲಿಕ್ಕೆ ಆಗುದಿಲ್ಲ. ಅದರಿಂದ ಅದನ್ನೆಲ್ಲ ಅರಿತು ಯಾರು ಯಾವ ಜಾಗದಲ್ಲಿ ಇರಬೇಕು, ಅದರ ಪರಿಸರ ನೈಸರ್ಗಿಕವಾಗಿ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇದ್ದಾರೆ. ಬೇರೆ ಕಡೆ ಹೋಗುವವರು ಬಾಂಬೆಗೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ, ಎಲ್ಲ ಹೋಗಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಮೀನುಗಾರರು ಎಲ್ಲಿ ಹೋಗ್ಬೇಕು? ಸಮುದ್ರವನ್ನು ಬಿಟ್ಟು ಎಲ್ಲೋ ಹೋಗಿ ಗುಡ್ಡ ಕಾಡಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಮೊದಲಿಗೆ ಪೂರ್ಣವಾದ ಮಾಹಿತಿ ಕೊಡಬೇಕು. ಪೂರ್ಣವಾದ ಮಾಹಿತಿ ಕೊಡದೆ ಸಂಸದರಾಗಲಿ ಶಾಸಕರಾಗಲಿ ಇಲಾಖೆಯವರಾಗಲಿ, ಯಾಕೆ ನಮಗೆ ಮೀನುಗಾರಿಕೆ ಇಲಾಖೆಯವರು ನಮ್ಮ ಊರಿಗೆ ಬಂದು 2016ರಲ್ಲಿ ಪೂರ್ಣ ಮಾಹಿತಿ ಕೊಡ್ತೇವೆ ಅಂತ ಹೇಳಿ ಹೋದವರು ಇಷ್ಟರವರೆಗೆ ಬರಲಿಲ್ಲ. ಇದನ್ನು ನಾವು ಮೊನ್ನೆ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಮಾಡಿದ್ದೇವೆ. ಸಂಪೂರ್ಣ ಮಾಹಿತಿ ಕೊಟ್ಟು ನಿಮ್ಮಲ್ಲಿ ಯಾವುದೇ ಕಾರಣಕ್ಕೆ ಒಕ್ಕಲೆಬ್ಬಿಸುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಇಲ್ಲಿಂದ ಒಕ್ಕಲೆಬ್ಬಿಸುವುದಿಲ್ಲ, ಇಷ್ಟು ವರ್ಷಗಳ ಕಾಲ ನಾವು ಒಕ್ಕಲೆಬ್ಬಿಸುವುದಿಲ್ಲ ಅಂತಾದ್ರೂ ಕೊಡ್ಬೇಕು ಇನ್ನು ಮುಂದಕ್ಕೆ. ಯಾಕೆಂದ್ರೆ ಒಂದು ಧಕ್ಕೆ ಆದ್ರೆ ಅಲ್ಲಿ ಬಲೆ ನೇಯಲಿಕ್ಕೆ ಜಾಗ ಬೇಕು, ಸಹಕಾರಿ ಸಂಘಗಳು ಬರ್ತದೆ, ಐಸ್ ಫ್ಯಾಕ್ಟ್ರಿಗಳು ಬರ್ತದೆ, ಮೀನು ಆಕ್ಷನ್ ಮಾಡಬೇಕು, ಬೇರೆ ಬೇರೆ ಕೆಲಸಗಳು, ಹೋಟೆಲ್ ಬರ್ತದೆ, ಅಂಗಡಿ ಬರ್ತದೆ. ಅದನ್ನೆಲ್ಲ ಸಮುದ್ರದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆಲ್ಲ ಮೇಲೆ ಜಾಗ ಬೇಕು. ಮೀನುಗಾರಿಕೆ ಇಲಾಖೆ ಅಂತ ಹೇಳಿದ್ರೆ AD DD ಇಂಥ 3-4 ಕಚೇರಿಗಳು ಬರ್ತದೆ. ಈಗ ಕುಳಾಯಿಯಲ್ಲಿ ಅವರು ಜಟ್ಟಿ ನಿರ್ಮಾಣ ಮಾಡಿದ್ರು, ಅವ್ರದ್ದು ಸರ್ಕಾರಿ ಒಂದು ಅಲ್ಲಿ ಐಸ್ ಪ್ಲಾಂಟ್ ಉಂಟು, ಅಲ್ಲಿ ಬೇಕಾದ ಮೀನುಗಾರಿಕಾ ಕಚೇರಿಗಳನ್ನು ಮಾಡ್ಬೋದು ಅವರಿಗೆ. ಅದಕ್ಕೆ ಪರಿಸರದವ್ರ ಹತ್ರ ಮಾತಾಡ್ಬೇಕು. ಅದು ಬಿಟ್ಟು ಓಟಿ ಹಿಡ್ಕೊಂಡು ಹೋಗಿ ಅಲ್ಲಿಂದ ಬಿಟ್ಟು ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೆ ಹೇಳಿಕೆ ಕೊಡುವುದು ಖಂಡಿತವಾಗಿಯೂ ಸರಿಯಲ್ಲ. ಸಂಪೂರ್ಣ ಮಾಹಿತಿ ಬೇಕು. ಕುಳಾಯಿಯಿಂದ ಹೊಸಪೇಟೆಗೆ ಯಾಕೆ ಸ್ಥಳಾಂತರ ಮಾಡಿದ್ರು ಅಂತ ಬೇಕು. ಮತ್ತೆ ನಮ್ಮನ್ನು ಒಕ್ಕಲೆಬ್ಬಿಸುವುದಿಲ್ಲ ಅಂತ ಹೇಳಿ ಸರ್ಕಾರದಿಂದ ಏನಾದರೂ ಅಧಿಕೃತವಾಗಿ ನಮಗೆ ಬರಹ ಮೂಲಕ ಕೊಟ್ಟರೆ ಮತ್ತೆ ಪರಿಶೀಲನೆ ಮಾಡಬಹುದು. ಅದರಿಂದ ನಮ್ಮ ಈ ಹೊಸಪೇಟೆ ಮೊಗವೀರ ಸಂಘದ ಒಂದು ಬೇಡಿಕೆಯನ್ನು ತಾವೆಲ್ಲ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಅಂತ ಕೇಳ್ತೇವೆ. ಅದೇ ರೀತಿ ಇಂದಿನ ಈ ಪತ್ರಿಕಾ ಗೋಷ್ಠಿಗೆ ಸಹಕರಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ಹೊಸಪೇಟೆ ಮೊಗವೀರ ಸಂಘದ ವತಿಯಿಂದ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಿ ಇದನ್ನು ಮುಕ್ತಾಯಗೊಳಿಸಿ